ಭಾರತ ದೇಶದಲ್ಲಿ ನೈಜ ಭಾರತೀಯರಿಗೆ ಮತದಾನದ ಹಕ್ಕು ಗಟ್ಟಿಗೊಳಿಸುವುದೇ ಎಸ್ಐಆರ್. ದೇಶದಲ್ಲಿ ಭಾರತೀಯರಲ್ಲದವರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವುದು ಎಸ್ಐಆರ್ನ ಮೂಲ ಉದ್ದೇಶ. ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಮತ ಹಾಕಿ ಕಾಂಗ್ರೆಸ್ ಗೆದ್ದರೆ ಅದು ಪ್ರಜಾಪ್ರಭುತ್ವ ಆಗೋದಾದ್ರೆ ಉತ್ತರ ಕೊಡೋದು ಕಷ್ಟ. ಬಾಂಗ್ಲಾದೇಶದವರು ಇಲ್ಲಿಗೆ ಬಂದರೆ ಅವರ ಕೆಲಸ ಕಾರ್ಯ ಮುಗಿಸಿ ಹೋಗಲಿ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಅವರು ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು. ಇದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅಡ್ಡ ಮತದಾನ ಹಾಕಿರುವುದು 100ಕ್ಕೆ 100 ಸತ್ಯ. ಈ ಬಗ್ಗೆ ಸಿಟಿ ರವಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ವರದಿ ಬಂದ ಬಳಿಕ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ಆಗಲಿದೆ ಎಂದರು. ಬಿಜೆಪಿಯ ಸಂಭಾವ್ಯ ರಾಜ್ಯ ಅಧ್ಯಕ್ಷರ ಪಟ್ಟಿಯಲ್ಲಿ ತನ್ನ ಹೆಸರು ಇರುವ ಬಗ್ಗೆ ಕೋಟ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿ, ಪಕ್ಷದ ಕೇಂದ್ರ ನಾಯಕರು ಏನೇ ತೀರ್ಮಾನ ತಗೊಂಡರೂ ಅದಕ್ಕೆ ಬದ್ಧನಾಗಿರುತ್ತೇನೆ. ನನಗಿಂತ ದೊಡ್ಡವರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ಅವರ ತೀರ್ಮಾನ ನೋಡಿ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ತಿಳಿಸಿದರು. ಈ ಎಸ್ಐಆರ್ನ ಮೂಲ ಉದ್ದೇಶ ಇರುವುದು ನೈಜ ಭಾರತೀಯರಿಗೆ ಮತದಾನ ಹಕ್ಕನ್ನು ಗಟ್ಟಿಗೊಳಿಸುವುದು. ಯಾವುದೋ ಒಂದು ಕಾರಣಕ್ಕೆ ಭಾರತೀಯರು ಅಲ್ಲದೇ ಇದ್ದವರು ಎಲ್ಲರೂ ಸೇರಿಕೊಂಡಿದ್ದರೆ ಅವರಿಗೆ ಮತದಾನ ಹಕ್ಕನ್ನು ನಿರಾಕರಿಸುವುದು. ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ಬಾಂಗ್ಲಾದೇಶವರು ಬಂದು ಕರ್ನಾಟಕದಲ್ಲಿ ಓಟ್ ಹಾಕಿ ಕಾಂಗ್ರೆಸ್ ಅವರು ಗೆದ್ದರೆ ಮಾತ್ರ ಅದು ಪ್ರಜಾಪ್ರಭುತ್ವ ಆಗೋದಾದರೆ ಅದಕ್ಕೆ ಉತ್ತರ ಕೊಡೋದು ಕಷ್ಟ. ಆದರೆ ಬಾಂಗ್ಲಾದೇಶವರು ಬಂದು ಇಲ್ಲೇನೋ ಕೆಲಸ ಕಾರ್ಯ ಮಾಡ್ಕೊಂಡು ಹಾಗೆ ಹೋಗಿ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸದೇ ಇರುವಂಥ ವ್ಯವಸ್ಥೆಯೇ ಎಸ್ಐಆರ್. ಅದನ್ನ ಒಪ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಏನಕ್ಕೆ ಧರ್ಮಕೋಟೆ ಬರುತ್ತಲ್ಲ ಅನ್ನುವ ಕಾರಣಕ್ಕೆ ಅವರನ್ನು ಸಮರ್ಥಿಸ್ಬೋದು. ಆದರೆ ಅವರಿಗೆ ತಪ್ಪಂತ ಗೊತ್ತಿದೆ. ನೀವು ಕೇಳಿದ ಪ್ರಶ್ನೆ ಇಷ್ಟೇ. ಈಗ ಅಡ್ಡ ಮತದಾನ ಹಾಕಿದ್ದೀರಿ, ನೀವೇನಂತೀರಿ ಅಂತೇಳಿ ನೀವು ನನ್ನ ಹತ್ರ ಕೇಳಿದ ಪ್ರಶ್ನೆ. ನನ್ನ ಉತ್ತರ ಇಷ್ಟೇ. ಅಡ್ಡ ಮತದಾನದ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100ಕ್ಕೆ 100 ಸತ್ಯ. ಸಿಟಿ ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂಥದ್ದು ನಾನು ಹೇಳೋದಿಲ್ಲ ಚರ್ಚೆ. ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೇಳಿ ಸಿಟಿ ರವಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ವರದಿ ಬಂದ ತಕ್ಷಣ ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗಿಂತ ನಮ್ಮ ಕೇಂದ್ರದ ನಾಯಕರು, ರಾಜ್ಯ ನಾಯಕರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಏನೇ ತೀರ್ಮಾನ ತಗೊಂಡ್ರೂ ಕೂಡ ಅವ್ರ ತೀರ್ಮಾನಕ್ಕೆ ಇಡೀ ರಾಜ್ಯ ಬದ್ಧವಾಗಿರುತ್ತೆ. ನನಗಿಂತ ದೊಡ್ಡವರು ಏನು ತೀರ್ಮಾನ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರೇನು ತೀರ್ಮಾನ ಮಾಡ್ತಾರೆ ಅಂತ ನಂತರ ನಾನು ಅವ್ರಿಗೆ ಏನಾದರೂ ಹೇಳ್ತೇನಲ್ಲ, ಅದು ನಿಮ್ಮನ್ನು ಕರೆದು ಹೇಳ್ತೇನೆ. ಸ್ವಾಭಾವಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಅದು ನಿಖರವಾದಂಥ ಮಾಹಿತಿಯನ್ನು ಪಡಿಬೇಕಾದದ್ದು ಧರ್ಮ. ಅಂದರೆ ಯಾರ್ಯಾರೋ ಹಾಕಿದ್ದಾರೆ ಅಂತ ಯಾವ್ಯಾರ್ದು ಪೇಪರಲ್ಲಿ ಬಂದು ಮರುದಿವಸ ಮತ್ತು ನಾವು ಹಾಕಿಲ್ಲ ಅಂತ ಅವರೇ ಹೇಳಿದ್ರಿಂದಾಗಿ, ಅವರೇ ಅಂದರೆ ಹೇಳಿದ್ದಾರೆ ಅಂತ ಅನಿಸೋದ್ರಿಂದಾಗಿ ಯಾರು ಅನ್ನೋದಕ್ಕೆ ನಿಖರವಾದಂಥ ಮಾಹಿತಿಯನ್ನು ಸಿಟಿ ರವಿ ನೇತೃತ್ವದಲ್ಲಿ ಕಮಿಟಿ ವರದಿ ಕೊಡುತ್ತೆ. ವರದಿ ಆಧಾರದ ಮೇಲೆ ನಿಶ್ಚಯವಾಗಿ ಕ್ರಮ ತಗೊಳ್ತಾರೆ. ಇದು ಅತ್ಯಂತ ನೋವಿನ ಸಂಗತಿ.